ಕೆಜೆಹಳ್ಳಿನಲ್ಲಿ ಒಬ್ಬ ದಲಿತ ಶಾಸಕ ಅವಧಿ ಪಕ್ಷ ಶಾಸಕ ಮನೆಗೆ ಬೆಂಕಿ ಹಚ್ಚಿಬಿಟ್ರು. ಅದೇ ರೀತಿ ಅನ್ಕೊಂಡು ಇಲ್ಲಿ ನಮ್ಮ ತಿಪ್ಟೂರಿಗೆ ಬಂದಿದ್ದಾರೆ. ಅದೆಲ್ಲ ನಾವು ಖಂಡಿಸ್ತೀವಿ. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರ ತಿಪಟೂರು ಮನೆ ಮೇಲೆ ಕಾಂಗ್ರೆಸ್ ಪಕ್ಷದ ಎನ್ಎನ್ಯುಐ ಘಟಕ ದಾಳಿ ಮಾಡಿ ಬೆಂಕಿ ಹಚ್ಚಲು ಮುಂದಾಗಿದ್ದು ಖಂಡನೀಯ. ಈ ಘಟನೆಗೆ ಕಾರಣರಾದ ಎಲ್ಲರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಬಿಜೆಪಿ ತಾಲೂಕು ಘಟಕ ಗುರುವಾರ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಕಚೇರಿಯಿಂದ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ತಲುಪಿ ಎನ್ಎಸ್ಯುಐ ಘಟಕದ ದುರ್ವರ್ತನೆ ಖಂಡಿಸಿ ಧರಣಿ ನಡೆಸಿದರು. ಕಾಂಗ್ರೆಸ್ ಪಕ್ಷದ ಕುಮ್ಮಕ್ಕಿನಿಂದ ಈ ಘಟನೆ ನಡೆದಿದೆ. ಬೇರೆ ಜಿಲ್ಲೆಯಿಂದ ರೌಡಿಗಳನ್ನು ಕರೆಸಿ ಶಿಕ್ಷಣ ಸಚಿವರ ಮನೆಗೆ ಬೆಂಕಿ ಇಡುವ ಕುತಂತ್ರ ನಡೆಸಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತೀರಾ ಕೆಟ್ಟ ನಡವಳಿಕೆ ಎನಿಸಿದೆ. ತಪ್ಪಿತಸ್ಥರನ್ನು ಬಂಧಿಸಿ ಶಿಕ್ಷೆಗೆ ಗುರಿಪಡಿಸಲು ಆಗ್ರಹಿಸಿದರು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್.ಟಿ. ಭೈರಪ್ಪ ಮಾತನಾಡಿ, ಧರಣಿ ಮಾಡುವ ನೆಪದಲ್ಲಿ ಸಚಿವರ ಮನೆ ಮೇಲೆ ದಾಳಿ ಮಾಡಿದ್ದು ಖಂಡನೀಯ. ಈ ರೀತಿ ಮನೆಗೆ ಬಂದು ಗೂಂಡಾವರ್ತನೆ ತೋರಿದ ಕಾಂಗ್ರೆಸ್ ಪಕ್ಷದ ಅವಿಭಾಜ್ಯ ಅಂಗವಾದ ಎನ್ಎಸ್ಯುಐ ಘಟಕ ಸಂಪೂರ್ಣ ಕಾಂಗ್ರೆಸ್ ಅಣತಿಯಂತೆ ಕೆಲಸ ಮಾಡುತ್ತದೆ. ಮನೆಗೆ ಬೆಂಕಿ ಹಚ್ಚುವ ಕೆಲಸ ಈ ಹಿಂದೆ ನಡೆದ ಕೆಜಿಹಳ್ಳಿ ಪ್ರಕರಣದ ಸಾಕ್ಷಿಯಾಗಿದೆ. ಈಗ ಮತ್ತೊಂದು ಘೋರ ಘಟನೆಗೆ ಮುಂದಾದ ಈ ಪ್ರತಿಭಟನಾಕಾರರ ಮನಸ್ಥಿತಿ ಅರಿತುಕೊಳ್ಳಬಹುದಾಗಿದೆ ಎಂದರು. ತಾಲೂಕು ಬಿಜೆಪಿ ಅಧ್ಯಕ್ಷ ಬಿಎಸ್ ಪಂಚಾಕ್ಷರಿ ಮಾತನಾಡಿ, ಸಚಿವರ ಮನೆಗೆ ಮುತ್ತಿಗೆ ಮಾಡುವ ಪ್ರತಿಭಟನಾಕಾರರು ಹೊರ ಜಿಲ್ಲೆಯವರು ಎನ್ನಲಾಗಿದೆ. ಈ ಧರಣಿಯ ನೆಪದಲ್ಲಿ ದಾಳಿಗೆ ಪೂರ್ವ ನಿಯೋಜಿತ ತಂತ್ರ ಬಳಸಲಾಗಿದೆ. ಈ ಮಟ್ಟದ ಅಪಾಯಕಾರಿ ಕೆಲಸ ಮಾಡಿದ ಸಂಘಟನೆಯನ್ನು ವಜಾಗೊಳಿಸಬೇಕು. ಜೊತೆಗೆ ಕಾರಣಕರ್ತರಾದವರನ್ನು ಬಂಧಿಸಬೇಕು. ತನಿಖೆಗೆ ಒಳಪಡಿಸಿ ಈ ಕೃತ್ಯದ ಹಿಂದಿನ ಕಾಣದ ಕೈಗಳನ್ನು ಬಂಧಿಸಬೇಕು ಮತ್ತು ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದರು. ನಂತರ ತಹಶೀಲ್ದಾರ್ ಬಿ ಆರತಿ ಅವರಿಗೆ ಮನವಿ ಮಾಡಿದ ಬಿಜೆಪಿಯ ಎಲ್ಲ ಮುಖಂಡರು ಸಚಿವರ ಮನೆ ಮೇಲಿನ ದಾಳಿ ಪ್ರಕರಣದ ಸೂಕ್ತ ತನಿಖೆಗೆ ಸರ್ಕಾರಕ್ಕೆ ಒತ್ತಾಯಿಸಿ ಮನವಿ ಕೂಡಲೇ ತಲುಪಿಸಲು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಜಿಎನ್ ಅಣ್ಣಪ್ಪ ಸ್ವಾಮಿ, ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್, ಆನಾಲಿಂಗಪ್ಪ, ಭರತ್, ಪ್ರಮೋದ್, ಶಿವಕುಮಾರ್ ಇತರ ಮುಖಂಡರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ನೋಡಿ, ಅವ್ರ ಮನೆಗೆ ಕಡ್ಡಿ ಹಿಡ್ಕೊಂಡು ನಿಂತಿದ್ದವ್ರು ನೋಡಿ, ಅವರು ಕಾಂಗ್ರೆಸ್ ಗೂಂಡಾಗಳು. ಖಂಡಿತ ಅವ್ರ ವಿದ್ಯಾರ್ಥಿಗಳೆಲ್ಲ ಬಹಳ ಜನ ವಯಸ್ಸು ಆಗೈತೆ. ಅವ್ರನ್ನೆಲ್ಲ ಕೆಲವು ಜನ ಬಂಧಿಸವ್ರೆ. ಅವ್ರನ್ನೆಲ್ಲ ಕೂಡಲೇ ಬಂಧಿಸ್ಬೇಕು ಅವ್ರನ್ನ. ಇವತ್ತು ನಾವೇನು ಇವತ್ತು ಸ್ಟ್ರೈಕ್, ನಮ್ಮೆಲ್ಲ ನಮ್ಮ ಹಿರಿಯರು ಹೇಳ್ದಂಗೆ ಸ್ಟ್ರೈಕ್ ಮಾಡ್ಬೇಕು ಅಂತ ಏನಿಲ್ಲ. ಇವತ್ತು ಏರಿಯಾದಲ್ಲಿ ಸುಮ್ಮನಿತೀವಿ ಅಂತ ಅಂದ್ರೆ ಕಾನೂನನ್ನ ನಾವು ಕೈಗೆತ್ಕೊಳ್ಳೋದು ಬೇಡ, ಅವ್ರಂಗೆ ದುಷ್ಟರಾಗದ್ ಬೇಡ, ಅವ್ರಂಗೆ ಗೂಂಡಗಳಾಗಬೇಕು ಅಂತ ಹೇಳಿ ನಾವು ಸುಮ್ಮನೆ ಇದ್ದೀವಿ. ಇದೇ ತರ ನಮ್ಮ ಪಾರ್ಟಿ ಮಂತ್ರಿಗಳು ಮನೆ ಹತ್ರಕ್ಕಾಗ್ಲಿ, ನಮ್ಮ ಪಾರ್ಟಿ MLA ಮನೆ ಹತ್ರಕ್ಕಾಗ್ಲಿ, ಅವರೆಲ್ಲ ವಿಧಾನಸೌಧದಲ್ಲ, ತಾಲೂಕು ಆಫೀಸಲ್ಲಿ, ಇನ್ನೊಂದಲ್ಲ, ಮತ್ತೊಂದು ಎಲ್ಲಿ ಬೇಕಾದ್ರೂ ಹೋರಾಟ ಮಾಡ್ಕೊಳ್ಳಿ. ಹೋರಾಟಕ್ಕೊಂದು ಒಂದು ಕ್ರಮ ಇದೆ. ಆಗ ಒಂದು ವ್ಯವಸ್ಥೆ ಪ್ರಕಾರ ಹೋರಾಟ ಮಾಡ್ಕೊಂಡಿರ್ಲಿ. ಇನ್ನು ಮುಂದೇನಾದ್ರೂ ನಮ್ಮ ಒಬ್ಬ ಸಣ್ಣ ಕಾರ್ಯಕರ್ತರು ಮನೆಗೆಲ್ಲ ಅವ್ರ ಮನೆ ಬಾಗಿಲು ಮುಂದೆ ಸ್ಟ್ರೈಕ್ ಮಾಡಿ ನಿಂತ್ಕೊಂಡ್ರು ಅಂತ ಅಂದ್ರೆ ಬೇರೆ ರೀತಿ ಆಗ್ತವೆ. ಇದೊಂದು ಎಚ್ಚರಿಕೆ ಗಂಟೆ ಅಂತ ತಿಳ್ಕೋಬೇಕಾಗ್ತದೆ. ಇವತ್ತು ಕೂಡಲೇ ಅವ್ರನ್ನ ಬಂಧಿಸ್ಬೇಕು ಅಂತ ಹೇಳಿ ಎಲ್ಲರ ಬಗ್ಗೆ ಹೇಳ್ತಾ, ಇವತ್ತಿನ ಪರಿಸ್ಥಿತಿ, ಕಾಂಗ್ರೆಸ್ ಪರಿಸ್ಥಿತಿ ಹೆಂಗೈತಿ ಅಂತ ಅಂದ್ರೆ ಇಡೀ ದೇಶದಲ್ಲಿ ಶುರು ಆಗ್ತಾ ಇದೆ. ಪಾಪ ರಾಹುಲ್ ಗಾಂಧಿ ಎಲ್ಲರ ಪಾಪ ಎಲ್ಲ ತಂದು ನಿಲ್ಸಿದ್ರೆ ಹೆಣ್ಮಕ್ಳು ನೋಡ್ಕೊಂಡು ನಗ್ತಾರೆ. ಪಾಪ ಅವ್ನು ಗಂಡಸೇ ಅಲ್ಲ ಅಂತ ಪರಿಸ್ಥಿತಿ. ಅಂತ ಇವತ್ತು ಮುಂದಕ್ಕೆ ಈ ದೇಶ ಕೊಟ್ಟಿದ್ರು, ಈ ದೇಶ ನೆಟ್ಟಿರುತ್ತಾ ಅಂತ ಪರಿಸ್ಥಿತಿ ಇವ್ರು ಕಾಂಗ್ರೆಸ್ ಎಲ್ಲೋ ಸ್ವಲ್ಪ ಏನೋ ಕರ್ನಾಟಕದಲ್ಲಿ ಏನೋ ಮುಂಚೂಣಿ ಮಾಡಿ ಕೆಜಿಹಳ್ಳಿನಲ್ಲಿ ಒಬ್ಬ ದಲಿತ ಶಾಸಕ ಅವಧಿ ಪಕ್ಷ ಶಾಸಕ ಮನೆಗೆ ಬೆಂಕಿ ಹಚ್ಚಿಬಿಟ್ರು. ಅದೇ ರೀತಿ ಅನ್ಕೊಂಡು ಇಲ್ಲಿ ನಮ್ಮ ತಿಪ್ಟೂರಿಗೆ ಬಂದಿದ್ದಾರೆ. ಅದೆಲ್ಲ ನಾವು ಖಂಡಿಸ್ತೀವಿ. ಆ ತರ ಏನಾದ್ರು ಆದ್ರೆ ಉಗ್ರ ಹೋರಾಟ ಮಾಡ್ತೀವಿ. ನಾವು ಯಾವ್ದಕ್ಕೂ ಏನ್ ಬಗ್ಗೋದಿಲ್ಲ ಭಾರತೀಯ ಜನತಾ ಪಕ್ಷದವರು ಅಂತ ಹೇಳ್ತಾ, ಮುಂದಿಟ್ಕೊಂಡು ಮುಸಲ್ಮಾನರು ಬೇರೆ, ಹಿಂದೂಗಳು ಬೇರೆ, ಗೌಡ್ರು ಬೇರೆ, ಲಿಂಗಾಯತರು ಬೇರೆ, ಈ ರೀತಿ ಬೇರೆ ಬೇರೆ ವಿಚಾರವನ್ನು ಹೇಳುವಂಥದ್ದು. ಮೊನ್ನೆ ಪಠ್ಯ ಪುಸ್ತಕದಲ್ಲಿ ಜಾತಿಯನ್ನ ತಂದಿದ್ದಾರೆ. ಕುವೆಂಪು ಅವರು ವಿಚಾರ ಹೇಳಿಲ್ಲ, ಬಸವಣ್ಣವ್ರ ವಿಚಾರ ಹೇಳಿಲ್ಲ, ಅನೇಕ ವಿಚಾರಗಳು ಹೇಳಿದ್ದಾರೆ. ಅಲ್ಲಿ ನಾವು ಯಾವ್ಯಾವ ವಿಚಾರವನ್ನ ಮಂಡನೆ ಮಾಡಿದ್ದೀವಿ, ಯಾರೋ ಹಿರಿಯರ ಈ ಸಮಾಜದ ಮುಖಂಡರು ಆಗಿರ್ತಕ್ಕಂಥ ಮಾನ್ಯ ಶ್ರೀಗಳಾಗಿರ್ತಕ್ಕಂಥ